ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಾ ಬಡವರ ಪಾಲಿನ ಬಂಧುವಾಗಿ, ಯುವಕರ ಪಾಲಿನ ಉತ್ಸಾಹಿ ತಂಡವಾಗಿ ಯುವ ತರುಣರೇ ಸೇರಿಕೊಂಡು ಕಟ್ಟಿ ಬೆಳೆಸಿದ ತ್ರಿಶೂಲ್ ಫ್ರೆಂಡ್ಸ್ ರಿಜಿಸ್ಟರ್ ಪುತ್ತೂರು ಇದೀಗ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಪುತ್ತೂರಿನ ರೋಟರಿ ಬ್ಲಡ್ ಬ್ಯಾಂಕ್ ಪುತ್ತೂರು ರಕ್ತದಾನ ಶಿಬಿರ ನಡೆದು ಬಳಿಕ ಪುತ್ತೂರಿನ ಪ್ರಜ್ಞಾಶ್ರಮ ದೇವರ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಕ್ಯಾನ್ಸರ್ ಪೇಷಂಟ್ಗೆ ಧನ ಸಹಾಯ ವಿತರಣೆ ಮಾಡಲಿದ್ದಾರೆ. ಇನ್ನು ಹತ್ತೂರಿನ ಯುವಕರೆಲ್ಲ ಸೇರಿ ಕಟ್ಟಿದ ತ್ರಿಶೂಲ್ ಫ್ರೆಂಡ್ಸ್ ರಿಜಿಸ್ಟರ್ ಪುತ್ತೂರು ಟೀಮ್ ಇದೀಗ ಹೆಮ್ಮರವಾಗಿ ಬೆಳೆದು ಹತ್ತೂರಿನ ಜನತೆಗೆ ನೆರಳಾಗಿ ನಿಂತಿದೆ. ಮೊದಲ ವರ್ಷದ ಸಂಭ್ರಮಾಚರಣೆಯಂದು ಕಬಡ್ಡಿ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಿದ ತ್ರಿಶೂಲ್ ಫ್ರೆಂಡ್ಸ್ ತಂಡ ಜನಮನ್ನಣೆಯನ್ನ ಪಡೆದು 2ನೇ ವರ್ಷಕ್ಕೆ ಕಾಲಿಟ್ಟಾಗ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿತ್ತು. ಇನ್ನು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಗದ್ದೆಯಲ್ಲಿ ನಡೆಯುವ ಗಣೇಶೋತ್ಸವದ ವಿಸರ್ಜನೆಯಂದು ತ್ರಿಶೂಲ್ ಫ್ರೆಂಡ್ಸ್ ವತಿಯಿಂದ ರಸ್ತೆಯುದ್ದಕ್ಕೂ ಚಂಡಿಯ ಸದ್ದು ಮೇಳಿಸುತ್ತದೆ. ಈ ನಡುವೆ ಬಡವರಿಗೆ ಧನ ಸಹಾಯ, ರಕ್ತದಾನ ಶಿಬಿರ ಹೀಗೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವ ತಂಡ ಇದೀಗ ಯಶಸ್ವಿಯಾಗಿ 3ನೇ ವರ್ಷಕ್ಕೆ ಕಾಲಿಟ್ಟಿದೆ.